ಸರಿಯಾಗಿ ಚಿಕಿತ್ಸೆ ಕೊಡೋದಕ್ಕೆ ಆಗದಿದ್ರೆ ಎಲ್ಲಾದರೂ ದನ ಕಾಯಲು ಹೋಗಿ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಮ್ಸ್ ಆಸ್ಪತ್ರೆಗೆ ಸಚಿವರು ಭೇಟಿ ನೀಡಿದಾಗ ಆಸ್ಪತ್ರೆಯ ರೋಗಿಗಳು ತಮ್ಮ ನೋವನ್ನ ಸಚಿವರಲ್ಲಿ ತೋಡಿಕೊಂಡಿದ್ದಾರೆ. ಸರಿಯಾಗಿ ವೈದ್ಯರು ರೌಂಡ್ಸ್ ಮಾಡಲ್ಲ, ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸೂಕ್ತ ಸೌಲಭ್ಯ ಸಿಗುತ್ತಿಲ್ಲ, ಏನೇ ಹೇಳಿದ್ರೂ ಕೇರ್ ಮಾಡಲ್ಲ ಎಂದು ನೋವನ್ನ ಹೇಳಿಕೊಂಡಿದ್ದಾರೆ. ಹೀಗಾಗಿ ವೈದ್ಯರನ್ನ ಕರೆಸಿದ ಸಚಿವರು ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಮತ್ತು ಸೌಲಭ್ಯ ಕಲ್ಪಿಸಿ ಎಂದು ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ಯಾರು ಯೂನಿಟ್ ಎಸ್ಟರ್ಡೇ ಯಾರು ಬಂದಿಲ್ಲ ಅಂದ್ರೆ ಮತ್ತೆ ಇನ್ನೇನಿಲ್ಲ ಮೆಡಿಕಲ್ ಸೂಪರ್ಡೆಂಟ್ಗೆ ಇದೆಲ್ಲ ಜವಾಬ್ದಾರಿ. Morning yesterday, nobody has come here to find out ಅಂದ್ರೆ what is the use of coming? ನಿನ್ನೆ ಬೆಳಿಗ್ಗೆ ಆದ್ಮೇಲೆ ಯಾರು ಬಂದಿಲ್ಲ. ನಿನ್ನೆ ಬಂದ ಮೇಲೆ ಚೇಂಜ್ ಮಾಡ್ಲಾ? ಇವಾಗ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ಬೇಕು ಹುಡುಗಾಡಿಗೆ ಮೆಂಬರ್ಸ್ ಇದಾಗ್ಬಿಡಿ ಮೆಡಿಕಲ್ ಬಂದು ರೌಂಡ್ಸ್ ಮಾಡ್ತಾ ಇದ್ದೀನಿ.